ಕೆಎಸ್ಆರ್ಟಿಸಿ ನೌಕರರಿಗೆ ಪ್ರತಿ ತಿಂಗಳ ಅರ್ಧ ವೇತನವನ್ನು ಮಾತ್ರ ಪಾವತಿಸುವ ಕೇಂದ್ರ ಕಚೇರಿಯ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಕೆಎಸ್ಆರ್ಟಿಸಿಯ ನಗದು ವ್ಯವಹಾರವನ್ನು ನೋಡಿಕೊಳ್ಳುವ ಸಿಬ್ಬಂದಿಗಳು ನಡೆಸಲು ಉದ್ದೇಶಿಸಿದ್ದ ನಗದು ಪಾವತಿ ಕಡಿತ ಚಳವಳಿಯನ್ನು ಪೂರ್ಣ ವೇತನ ಪಾವತಿಯ ಹಿನ್ನೆಲೆಯಲ್ಲಿ ಕೈಬಿಡಲಾಗಿದೆ ಎಂದು ಪುತ್ತೂರು ವಿಭಾಗದ ಕೆಎಸ್ಆರ್ಟಿಸಿ ಮಜ್ದೂರು ಸಂಘದ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಗಿರೀಶ್ ಮಳಿ ಹೇಳಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಮತ್ತು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಕೆಎಸ್ಆರ್ಟಿಸಿ ಅಧ್ಯಕ್ಷರೊಂದಿಗೆ ಹಾಗೂ ಸಾರಿಗೆ ಸಚಿವರೊಂದಿಗೆ ಮಾಡಿರುವ ಮಾತುಕತೆಯ ಫಲವಾಗಿ ಮತ್ತು ಮಜ್ದೂರು ಸಂಘ ನೀಡಿದ ಚಳವಳಿ ಕರೆಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೇತನ ಪಾವತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಂದು ಹೇಳಿದರು. ಹಲವು ತಿಂಗಳಿಂದ ಹೋರಾಟದ ಒಂದು ಮನೋಭಾವ ಇತ್ತು. ಆ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಅದೇ ರೀತಿಯಲ್ಲಿ ಅಧಿಕಾರಿ ವರ್ಗದವರನ್ನು ಸಹ ಅದಕ್ಕೆ ಸೂಕ್ತ ಸ್ಪಂದನೆಯಿಂದಾಗಿ ಏನು ಹೋರಾಟ ನಡೆದಿತ್ತೋ ಅದಕ್ಕೆ ಯಶಸ್ಸು ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಾವು ಕೈಗೊಂಡಂತಹ ಒಂದು ಹೋರಾಟದ ಮುಂದುವರಿದ ಭಾಗವಾಗಿ ಪ್ರತಿಭಟನೆಯನ್ನ ಈ ಹಿಂದೆ ನಾವು ನಿರ್ಧರಿಸಿ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೆವು. ಆದರೆ ಆ ವಿಚಾರ ಎಲ್ಲಿಗೆ ತಲುಪಬೇಕಿತ್ತು ಅಲ್ಲಿಗೆ ಕೂಡಲೇ ತಲುಪಿ ಮುಂದಿನ ಹೋರಾಟದ ಅಗತ್ಯವೇ ಇಲ್ಲ ಎಂಬಂತಹ ಒಂದು ವಿಚಾರವನ್ನ ತಮಗೆ ತಿಳಿಸಲಿಕ್ಕೆ ಹರ್ಷಪಡ್ತೇನೆ. ಪುತ್ತೂರು ವಿಭಾಗದ ಕೆಎಸ್ಆರ್ಟಿಸಿ ಮಜ್ದೂರು ಸಂಘದ ಪ್ರಧಾನ ವಕ್ತಾರ ಶಾಂತರಾಮ್ ಬಿಟ್ಲಾ ಅವರು 2021 ಮಾರ್ಚ್ವರೆಗೆ ನಿವೃತ್ತರಾದ ನೌಕರರ ನಿವೃತ್ತಿ ಸೌಲಭ್ಯವನ್ನು ಬಿಡುಗಡೆ ಮಾಡಲಾಗಿದ್ದು ಮುಂದಿನ ಹಂತದಲ್ಲಿ ಉಳಿದವರ ಸೌಲಭ್ಯಗಳು ಕೂಡ ದೊರೆಯಲಿವೆ. ಮಜ್ದೂರು ಸಂಘವು ಅಕ್ಟೋಬರ್ನಲ್ಲಿ ನಡೆಸಿದ ಅಮರನಾಥ ಉಪವಾಸ ಸತ್ಯಾಗ್ರಹದ ಪರಿಣಾಮವಾಗಿ ಈ ವಿಚಾರದಲ್ಲಿ ನ್ಯಾಯ ಸಿಕ್ಕಿದೆ, ಸಂಘಟನೆಯ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಹೇಳಿದರು. ಅವರಿಂದ ರಾಜ್ಯ ಸರ್ಕಾರದ ಏನಾಗಬೇಕು ಅದನ್ನು ಅವರು ಮುಂದುವರಿಸಿದ್ದಾರೆ. ಅದೇ ರೀತಿ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ತಲುಪಿದಂತೆ ನನಗೆ ಒಂದು ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ವೇತನ 21 ತಾರೀಕಿನ ಒಳಗೆ ಅವರು ನಮಗೆ ಪೂರ್ಣ ಪ್ರಮಾಣದ ವೇತನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಗದು ಸಂಗ್ರಹಕರಲ್ಲಿ ತಾತ್ಕಾಲಿಕ ಮೊತ್ತವನ್ನು ನಾವೇ ಅದನ್ನು ಕಡಿತ ಮಾಡಿ ಕಟ್ತೇವೆ ಅಂತ ಹೇಳಿದ್ದೆವು. ಇದು ರಾಜ್ಯಾದ್ಯಂತ ಎಲ್ಲಿಯಾದರೂ ಈ ಚಳವಳಿ ಆಗ್ತಿದ್ರೆ ಕೇಸಲ್ಲಿ ತುಂಬ ಕಷ್ಟ ಇತ್ತು. ಇದು ನಾವು ಕೇಂದ್ರ ಕಚೇರಿ ಅಧಿಕಾರಿಗಳನ್ನು ಅವರೇ ನೇಯ್ದ ಮನೆಯಲ್ಲಿ ನಾವು ಶಿಕ್ಷೆ ಆಗಿದ್ದೀವಿ, ಗೊತ್ತಿದೆ, ಇಲ್ಲದ್ರೆ ಬಗ್ಗುದಿಲ್ಲ ಅಂತ ಗೊತ್ತಿದೆ. ಅದು ನಮ್ಮ ಖುಷಿ ಏನಂತ ಹೇಳಿದ್ರೆ ಕೇಂದ್ರ ಕಚೇರಿಯ ಅಧಿಕಾರಿಗಳು ಕೂಡ ನಮ್ಮಲ್ಲಿ ದೂರವಾಣಿಯಲ್ಲಿ ಮಾತಾಡಿ ಈಗಿನ ಪರಿಸ್ಥಿತಿಯ ಬಗ್ಗೆ ಹೇಳಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಸಂಬಳ ಇಲ್ಲದೆ ಅಂತ ಕೆಲಸ ಮಾಡೋದಕ್ಕೆ ಕಷ್ಟ ಇಲ್ಲ, ದುಡ್ಡಿಲ್ಲ ಅಂತ ಹೇಳಲಿಕ್ಕೆ ಯಾವುದೂ ಕೂಡ ಇಲ್ಲಿ ನಮ್ಮ ಇದರಲ್ಲಿ ಏನಾಗಿದೆ ಅಂದ್ರೆ ಹೋರಾಟದ ಆದ್ಯತೆ ಪಡಿಬೇಕಂತ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪುತ್ತೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಬಿ ರಾಮಕೃಷ್ಣ, ರಾಜ್ಯ ಕಾರ್ಯದರ್ಶಿ ವೆಂಕಟರಮಣ ಭಟ್, ವಿಭಾಗ ಉಪಾಧ್ಯಕ್ಷರಾದ ಸಂಜೀವ್ ಗೌಡ, ಸತ್ಯಶಂಕರ್ ಭಟ್, ಸಂಘಟನಾ ಕಾರ್ಯದರ್ಶಿ ಮಹಾಬಾಲಾಜಿ, ಕಾರ್ಯಕಾರಿ ಸಮಿತಿಯ ಸದಸ್ಯ ರಾಮಚಂದ್ರ ಅಡಪ ಉಪಸ್ಥಿತರಿದ್ದರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874